ಚೆನ್ನೈನಲ್ಲಿ ನೀವು ತಮಿಳು ವರ್ಷನ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ನಮ್ಗೆ ಕರ್ನಾಟಕದಲ್ಲಿ ಕನ್ನಡ ವರ್ಷನ್ನಲ್ಲೇ, ಅದು 3D ವರ್ಷನ್ನಲ್ಲೇ ರಿಲೀಸ್ ಆಗಬೇಕು. ತಮಿಳು ಮತ್ತು ಹಿಂದಿ ಭಾಷೆಯಲ್ಲಿ 3D ವರ್ಷನ್ ಅನ್ನು ರಿಲೀಸ್ ಮಾಡುವ ಅಗತ್ಯ ಏನಿತ್ತು? ಈ ಪರಭಾಷೆ ಚಿತ್ರಗಳು ನಮ್ಮ ಕರ್ನಾಟಕವನ್ನು ಏನು ಅನ್ಕೊಂಡಿದ್ದಾರೋ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೇ ವಾರ ತೆರೆಕಂಡಂತಹ RRR ಸಿನಿಮಾ ಇದಕ್ಕೆ ತಾಜಾ ಉದಾಹರಣೆ. ಯಾಕಂತ ಹೇಳಿದ್ರೆ ಈ ಚಿತ್ರ ಕರ್ನಾಟಕದಲ್ಲಿ ಒಟ್ಟು 5 ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ. ಮೂಲ ಭಾಷೆ ತೆಲುಗಿನಲ್ಲಿ 3 ವರ್ಷನ್, ಹಿಂದಿಯಲ್ಲಿ 3 ವರ್ಷನ್, ತಮಿಳಿನಲ್ಲಿ 2 ವರ್ಷನ್, ಹಾಗೆ ಕನ್ನಡ ಮತ್ತು ಮಲಯಾಳಂನಲ್ಲಿ 1 ವರ್ಷನ್. ತೆಲುಗಿನಲ್ಲಿ 3 ವರ್ಷನ್ ಸಾಯಿಲಿ ಬಿಟ್ಟಾಕಿ, ಮೂಲ ಭಾಷೆ. ಕರ್ನಾಟಕದಲ್ಲಿ ಹಿಂದಿಯಲ್ಲಿ ಈ 3 ವರ್ಷನ ಅಗತ್ಯ ಇದೆಯಾ? IMAX 2D, 3D ಹಾಗೂ 2D. ಇನ್ನು ತಮಿಳಿನಲ್ಲೂ ಕೂಡ 3D ವರ್ಷನ್ನಲ್ಲಿ RRR ಸಿನಿಮಾ ತೆರೆ ಕಂಡಿದೆ. ಆದರೆ ಕನ್ನಡದಲ್ಲಿ ಕೇವಲ 2D ವರ್ಷನ್ನಲ್ಲಿ ಮಾತ್ರ ತೆರೆ ಕಂಡಿದೆ. ಯಾಕೆ? ಕನ್ನಡದಲ್ಲಿ ಚಿತ್ರಮಂದಿರಗಳ ಸಂಖ್ಯೆ ಕೂಡ ಅಷ್ಟೇ. ಎಲ್ಲ ಒಂದೊಂದು ಪ್ರದರ್ಶನ ನೋಡುವ. ಜಸ್ಟ್ ಮಲಯಾಳಂನ ಹತ್ರ ಹೋಗೋಣ. ಪುಣ್ಯಕ್ಕೆ ಮಲಯಾಳಂ ಚಿತ್ರಮಂದಿರಗಳ ಲಿಸ್ಟ್ ಸ್ವಲ್ಪ ಕಡಿಮೆನೇ ಇದೆ. ಯಾಕಂದರೆ ಲಾಸ್ಟ್ ಪುಷ್ಪ ರಿಲೀಸ್ ಆದಾಗ ಕನ್ನಡಕ್ಕಿಂತ ಮಲಯಾಳಂ ಚಿತ್ರಗಳ ಪ್ರದರ್ಶನ ಹೆಚ್ಚಿತ್ತು. ಆದರೆ ಈ ಬಾರಿ ಆ ಥರ ಆಗಿಲ್ಲ. ತಮಿಳು 2D ನೋಡೋಣ. ಒಬ್ಬೊಬ್ಬೊಬ್ಬ ಕನ್ನಡಕ್ಕಿಂತ ಹೆಚ್ಚಾಗಿ ತಮಿಳು ಚಿತ್ರಕ್ಕೆ ಪ್ರದರ್ಶನ ನೀಡಲಾಗಿದೆ ನೋಡಿ. 3D ವರ್ಷನ್ನಲ್ಲಿ ಕನ್ನಡಕ್ಕೆ 3D ಇಲ್ಲ, ತಮಿಳಿಗೆ 3D ಇದೆ. ಇದು ವಿಪರ್ಯಾಸ ಅಂದರೆ ಅಲ್ಲ ಸ್ವಾಮಿ. ಈ ತಮಿಳು ವರ್ಷನ್ನ RRR ಸಿನಿಮಾ ನೋಡೋದಕ್ಕೆ ಇಲ್ಲಿ ಚೆನ್ನೈಯಿಂದ ಬರ್ತಾರ ಅಥವಾ ಹೊಸೂರಿಂದ ಗಡಿಯಿಂದ ಎಲ್ಲ ಬರ್ತಾರೆ ಬ್ಯಾಂಗ್ಳೂರಿಗೆ. ಮೂಲ ಭಾಷೆ ನೀವು ತೆಲುಗಲ್ಲಿ ರಿಲೀಸ್ ಮಾಡಿ, ಆಮೇಲೆ ನೆಕ್ಸ್ಟ್ ನಮಗೆ ಕನ್ನಡದಲ್ಲಿ ಆದ್ಯತೆ ಕೊಡಬೇಕು, ಕನ್ನಡಕ್ಕೆ ಆದ್ಯತೆ ಕೊಡಬೇಕು ನಮಗೆ. ಅದು ಬಿಟ್ಟು ಯಾವುದೋ ಹಿಂದಿಗೆ ಕೊಡ್ತೀರಾ, ಯಾವುದೋ ತಮಿಳಿಗೆ ಕೊಡ್ತೀರಾ, ಯಾವುದೋ ಮಲಯಾಳಕ್ಕೆ ಕೊಡ್ತೀರಾ. ಆದರೆ ನಮ್ಮ ಕನ್ನಡಕ್ಕೆ ಇಲ್ಲ ಅಂತ ಆದರೆ ಕನ್ನಡ 4ನೇ ಸ್ಥಾನದಲ್ಲಿದೆ. ಫಸ್ಟ್ ತೆಲುಗು, ಆಮೇಲೆ ಹಿಂದಿ, ಆಮೇಲೆ ತಮಿಳು, ಆಮೇಲೆ ಕನ್ನಡ. ಲಾಸ್ಟ್ ಟೈಮು ಪುಷ್ಪ ತೆರೆ ಕಂಡಾಗ ಫಸ್ಟ್ ತೆಲುಗು, ಆಮೇಲೆ ತಮಿಳು, ಆಮೇಲೆ ಹಿಂದಿ, ಆಮೇಲೆ ಮಲಯಾಳ, ಆಮೇಲೆ ಕನ್ನಡ. ಅಂದರೆ ಮಲಯಾಳಕ್ಕಿಂತಲೂ ನಾವು ಹೀನಾಯ ಪುಷ್ಪ ಸಿನಿಮಾಗೆ. ಈ ಸಲ ಏನೋ ಪುಣ್ಯಕ್ಕೆ ನಮ್ಮದು 4ನೇ ಸ್ಥಾನ. ಈ ಥರ ಆಗಲೇಬಾರ್ದು. ಬೇರೆ ರಾಜ್ಯದಲ್ಲಿ ತಮಿಳ್ನಾಡಿಗೆ ಹೋಗಲಿ, ತಮಿಳ್ನಾಡಲ್ಲಿ ಫಸ್ಟು ತಮಿಳು, ಆಮೇಲೆ ತೆಲುಗು ವರ್ಷನಲ್ಲಿದೆ. ಆದರೆ ನಮ್ಮಲ್ಲಿ ಯಾಕೆ ಹಿಂಗೆ? ಅಲ್ಲಿ ಎಲ್ಲ ಹಿಂದಿ ಎಲ್ಲ ನಿಮಗೆ ಕಟ್ಟ ಕಡೆಯಲ್ಲೇ ಇದೆ. ಕನ್ನಡ ಅಂತಲ್ಲಿ ಪ್ರದರ್ಶನ ಕಾಣೋದೇ ಇಲ್ಲ, 2 ಭಾಷೆಯಲ್ಲಿ. ತಮಿಳ್ನಾಡಿಗೆ ಹೋದರೆ ತಮಿಳು ಮತ್ತು ತೆಲುಗಲ್ಲಿ ಬಿಟ್ಟರೆ ಬೇರೆ ಯಾವ ಭಾಷೆಯಲ್ಲಿ ಇಲ್ಲ. ಆದರೆ ನಮ್ಮಲ್ಲಿ ಆ ಥರ ಅಲ್ವೇ ಅಲ್ಲ. ಯಾವನೊಬ್ಬ ಮಹಾನುಭಾವ ಹೇಳ್ತಾ ಇದ್ದ, ಕನ್ನಡದಲ್ಲಿ RRR ಸಿನಿಮಾ ತೆರೆಕೊಂಡ್ರೆ ಪ್ರೇಕ್ಷಕರ ಸಂಖ್ಯೆ ಕಡಿಮೆ, ಪ್ರೇಕ್ಷಕರು ಬರೋದೇ ಇಲ್ಲ ಅಂತ. ಮತ್ತು ಇಲ್ಲೇ ನೀವು ಸೋಲ್ಡ್ ಔಟ್ ಆಗಿರೋದು ನೋಡಿ. ರೆಸ್ಪಾನ್ಸ್ ಇಲ್ವಾ? ಆಲ್ಮೋಸ್ಟ್ ಫುಲ್ಲು, ಮುಂಭಾಗದಲ್ಲಷ್ಟೇ ಖಾಲಿ. ಅದೇ ತಮಿಳು ವರ್ಷನ್ ಸ್ವಲ್ಪ ನೋಡೋಣ. ತಮಿಳು ವರ್ಷನ್ ಇದಕ್ಕೆ ಏನೇ ಇರಲಿ, ಇವರದ್ದು ಸೋಲ್ಡ್ ಔಟ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ. ತಮಿಳು ವರ್ಷನ್ ನಮಗೆ ಬೇಕಾಗಿರೋದು ನಮ್ಮ ಕನ್ನಡ. ಯಾಕಂದರೆ ಇದು ಕರ್ನಾಟಕ. ಅದ್ಯಾವುದೋ ರಾಜ್ಯದ ಸಿನಿಮಾನ ಇನ್ಯಾವುದೋ ರಾಜ್ಯದ ಭಾಷೆಗೆ ಡಬ್ಬಿಂಗ್ ಮಾಡಿ ಅದು ನನ್ನ ರಾಜ್ಯದಲ್ಲಿ ರಿಲೀಸ್ ಮಾಡ್ತಾರಂತ ಆದರೆ ಅದು ನನ್ನ ರಾಜ್ಯದ ಭಾಷೆಯನ್ನು ಬಿಟ್ಟು ಇದು ಅಕ್ಷಮ್ಯ ತಾನೆ. ಇನ್ನು ಯಾವುದೋ ರಾಜ್ಯದ ಭಾಷೆಯನ್ನು ನಮ್ಮ ರಾಜ್ಯದ ಭಾಷೆಗೆ ಡಬ್ಬಿಂಗ್ ಮಾಡಿ ಬಿಡೋದಕ್ಕೆ ಒಂದು ಅರ್ಥ ಇದೆ. ಇನ್ಯಾವುದೋ ರಾಜ್ಯದ ಸಿನಿಮಾನ ಇನ್ಯಾವುದೋ ರಾಜ್ಯದ ಭಾಷೆಗೆ ಡಬ್ಬಿಂಗ್ ಮಾಡಿ ಅದು ನನ್ನ ರಾಜ್ಯದಲ್ಲಿ ಬಿಡೋದಕ್ಕೆ ಅರ್ಥ ಇದೆಯಾ? ಅದು ನನ್ನ ಭಾಷೆಯನ್ನು ನಿರ್ಲಕ್ಷಿಸಿ ತಮಿಳು ಮತ್ತು ಹಿಂದಿ ಭಾಷೆಯಲ್ಲಿ 3D ವರ್ಷನ್ ಅನ್ನು ರಿಲೀಸ್ ಮಾಡುವ ಅಗತ್ಯ ಏನಿತ್ತು? ಆ ಥರ ಅಗತ್ಯ ಇತ್ತು ಅಂತ ಆದರೆ ನಮ್ಮ ಕನ್ನಡಕ್ಕೂ ಅಗತ್ಯ ಇತ್ತು ತಾನೆ. ಈಗ ನಮಗೆ RRR ಅನ್ನು ಕನ್ನಡ ವರ್ಷನ್ 3Dಯಲ್ಲಿ ನಾವು ನೋಡಲೇಬೇಕು. ಇಲ್ಲವೇ ಇಲ್ಲ, ಏನು ಮಾಡಬೇಕು ನಾವು? ತಮಿಳ್ನವ್ರಿಗೆ ನಿಮಗೆ ನೀಡಲಿಕ್ಕಾಗುತ್ತೆ, ಅದು ಕರ್ನಾಟಕದಲ್ಲಿ. ಚೆನ್ನೈನಲ್ಲಿ ನೀಡಿ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಪ್ರಕಾರ ನಾವು ಯಾವ ಭಾಷೆಯಲ್ಲಿ ನೋಡಬೇಕು? ನಾವು 3Dಯನ್ನು ತೆಲುಗಲ್ಲೇ ನೋಡಬೇಕಾ? ಚೆನ್ನೈನಲ್ಲಿ ಹಂಗೇನೆ ಮಾಡಿ. ಅವರಿಗೂ ಕೂಡ ನೀವು ತೆಲುಗಿನಲ್ಲೇ ಕೊಡಿ, ಅಲ್ಲಿ ತಮಿಳಲ್ಲೇ ಕೊಡ್ತೀರಾ? ಅಂದರೆ ನಿಮ್ಮ ಪ್ರಕಾರ ನಿಮಗೆ ತಮಿಳಿಗೊಂದು ನ್ಯಾಯ, ಕರ್ನಾಟಕಕ್ಕೊಂದು ನ್ಯಾಯನಾ? ನಿಮ್ಮ ಹಣೆ ಬರನೇ ಎಷ್ಟು? ಪ್ರಮೋಷನಿಗೆ ನೀವು ಎದ್ದೆದ್ದು ಬರ್ತೀರಾ ಇಲ್ಲಿ. ಒಂದಂತೂ ತಿಳ್ಕೊಳ್ಳಿ, ಅದು ಯಾವುದೇ ಸಿನಿಮಾ ಆಗಲಿ, ತಮಿಳಾಗಲಿ ತೆಲುಗಾಗಲಿ, ಫಸ್ಟ್ ನಿಮ್ಮ ರಾಜ್ಯ ಆದರೆ ಸೆಕೆಂಡ್ ಸೆಂಟರ್ ನಮ್ಮ ಕರ್ನಾಟಕನೇ. ನಮ್ಮ ಕರ್ನಾಟಕದಲ್ಲಿ ಕೊಟ್ಟಷ್ಟು ನಿಮಗೆ ಸೆಂಟರನ್ನು ಯಾವ ರಾಜ್ಯದಲ್ಲೂ ಕೊಡಲ್ಲ. ಅಷ್ಟೊಂದು ಸೆಂಟರ್ನ ಬಿಟ್ಟುಕೊಟ್ಟಿದ್ದೀವಿ. ಈ ರೀತಿ ಇರಬೇಕಾದ್ರೆ ನಮ್ಮ ಕನ್ನಡದ ಬಗ್ಗೆ ನಿಮಗೊಂದು ಕಿಂಚಿತ್ತಾದರೂ ಅಭಿಮಾನ ಬೇಕು ತಾನೆ.
ಬರೀ ತಮಿಳಿಗೆ ನೀವು ಅಲ್ಲಿ 3Dಯಲ್ಲಿ ಕೊಟ್ಟಿದ್ರೆ ನಮ್ಮ ಕರ್ನಾಟಕ ಅದು ನಮ್ಮ ಕನ್ನಡಕ್ಕೆ ಯಾಕೆ ನೀವು 3Dಯಲ್ಲಿ ಕೊಟ್ಟಿಲ್ಲ? ಬೇಕದು. ಎಷ್ಟೋ ಮಂದಿ 3Dಯಲ್ಲಿ ನೋಡ್ಲಿಕ್ಕೆ, ಅದು ಕನ್ನಡದಲ್ಲಿ ನೋಡ್ಲಿಕ್ಕೆ ಬಯಸ್ತಾರೆ. ಏನಲ್ಲಿ ಹಿಂದಿ ವರ್ಷನ್ನ ಸಿನಿಮಾನ ಅವನು ಉತ್ತರ ಪ್ರದೇಶ ಅಥವಾ ಬಾಂಬೆ ನೋಡ್ಲಿಕ್ಕೆ ಬರ್ತಾನೆ? ಇಲ್ಲ ತಾನೆ, ಇಲ್ಲಿಯವರೇ ತಾನೆ. ಅದ್ಯಾವುದೋ ತಮಿಳು 3D ವರ್ಷನ್ ಅನ್ನ ಅಥವಾ ತಮಿಳು RR ಅನ್ನ ಅದೆಲ್ಲೋ ಚೆನ್ನೈನಲ್ಲಿ ಇದ್ದವನು ಬರ್ತಾನ? ಇಲ್ಲ ತಾನೆ, ಇಲ್ಲಿಯವರೇ ತಾನೆ. ಯಾರ ಅವರಿಗೂ ನಿಮಗೆ ಒಂದು ಪ್ರಾಧಾನ್ಯತೆ ಕೊಡ್ಲಿಕ್ಕೆ ಆಗುತ್ತೆ ಅಂತ ಆದರೆ ನಮ್ಮವ್ರಿಗೆ ಯಾಕೆ ಪ್ರಾಧಾನ್ಯತೆ ಕೊಡಲ್ಲ? ಏನ್ರಿ ಇದು ನೋಡಿ, ತಮಿಳು 3D ಖಾಲಿ ಇದೆ, ಇಲ್ಲಿ ಮಾತ್ರ ಖಾಲಿ ಇದೆ, ಗೊತ್ತಲ್ಲ ಕೆಪಾಸಿಟಿ. ಇಷ್ಟು ದೊಡ್ಡ ಥಿಯೇಟ್ರು ಹಿಂದೆಷ್ಟೇ ಫುಲ್ ಆಗಿದೆ, ಅದರಲ್ಲಿ ಒಂದಿಷ್ಟು ನಮ್ಮವರೇ ಇರ್ಬೋದು ನೋಡಿ. RR ಖಾಲಿ ಲಿಂಗರಾಜಪುರದಲ್ಲಿರುವಂಥ ಚಿತ್ರಮಂದಿರ 3D ವರ್ಷನಲ್ಲಿ ಖಾಲಿ ಥಿಯೇಟ್ರು. ಅದೇ ಕನ್ನಡದಲ್ಲಿ ಕೊಡ್ತಾ ಇದ್ದಾರೆ ಇಷ್ಟೊತ್ತಲ್ಲಿ ಹೌಸ್ಫುಲ್ ಆಗ್ತಿತ್ತು, ಅಲ್ಲಿ ಹೌಸ್ಫುಲ್ ಬೋರ್ಡ್ ಬೀಳ್ತಾಯಿತ್ತು. ಅಲ್ಲಿ ನೀವು ನಿರ್ಧಾರ ಮಾಡ್ಕೊಳ್ಳೋದು ಕನ್ನಡಕ್ಕೆ ಜನ ಬರಲ್ಲ ಅಂತ. ಇಲ್ಲಿ ವೀರೇಶ್ ಸೋಲ್ಡ್ ಔಟ್ ಆಯಿತು. ಇದು ಯಾವುದಪ್ಪ ಇನ್ನೊಂದು ಚಿತ್ರಮಂದಿರ ನೋಡಿ, ನಮಗೆ ಕನ್ನಡಕ್ಕೆ ಇಷ್ಟೇ ಚಿತ್ರಮಂದಿರ. ಸೀಟಿಂಗ್ ಕೆಪಾಸಿಟಿ ನೋಡೋ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಯಾವತ್ತಿದ್ರೂ ಪರಭಾಷಾ ಸಿನಿಮಾ ಡಬ್ಬಿಂಗ್ ಆಗುತ್ತೆ ಅಂತ ಆದರೆ ಮೊದಲು ನಿಮ್ಮ ಭಾಷೆಯಲ್ಲಿದ್ದರೆ ಎರಡನೇ ನಮ್ಮ ಭಾಷೆಯಲ್ಲೇ ಬೇಕು. ನಾವು ಬೇರೆ ರಾಜ್ಯದವರ ಥರ ಮೊದಲು ನಮಗೇನೆ ಕುಡಿಯೋದು ನಾವಿಲ್ಲಿ ಕೇಳ್ತಾ ಇಲ್ಲ. ಮೊದಲು ನೀವು ರಿಲೀಸ್ ಮಾಡ್ಕೊಳ್ಳಿ, ಆದರೆ ಎರಡನೇ ಸ್ಥಾನ ನಮ್ಮದೇ ಆಗಿರಬೇಕು. ಅಲ್ಲಿ ನೀವು ಒಂದು 100 ಪ್ರದರ್ಶನ ನಿಮಗೆ ಸಿಕ್ಕಿತ್ತಂತಾದರೆ ನಮಗೆ ಅಲ್ಲಿ ಒಂದು 80 ಪ್ರದರ್ಶನ ಆದರೂ ಬೇಕೇ ಬೇಕು. 80 ಪ್ರದರ್ಶನವನ್ನು ಹಿಂದಿಯವನಿಗೆ ಕೊಟ್ಟು ಮಿಕ್ಕುಳಿದ 60 ಪ್ರದರ್ಶನವನ್ನು ತಮಿಳಿನವನಿಗೆ ಕೊಟ್ಟು ಒಂದು 50 ಪ್ರದರ್ಶನ ಮಲಯಾಳದವನಿಗೆ ಕೊಟ್ಟು 4 ಪ್ರದರ್ಶನ ನಮಗೆ ಕೊಡೋದಲ್ಲ. ನಿಮಗೆ 100 ಇದ್ದರೆ ನಮಗೆ ಅಲ್ಲಿ ಕನಿಷ್ಠ ಪಕ್ಷ 80 ಆದರೂ ಬೇಕೇ ಬೇಕು. ಮೊದಲು ಬಿಟ್ಬಿಡಿ ಈ ಥರ, ಆಮೇಲೆ ಜನಗಳು ನೋಡ್ತಾರಾ ಇಲ್ವೋ ಅನ್ನೋದನ್ನು ಜನಗಳು ನಿರ್ಧಾರ ಮಾಡ್ತಾರೆ. ಸೈರ ಸಿನಿಮಾ ರಿಲೀಸ್ ಆದಾಗ ಏನಕ್ಕೆ ಹೌಸ್ಫುಲ್ ಆಯಿತು? ಏನಕ್ಕೆ ಕನ್ನಡ ವರ್ಷನಲ್ಲಿ ಜನಗಳು ಕಿಕ್ಕಿರಿದಾಗಿ ಬಂದು ನೋಡಿದ್ರು? ನೋಡ್ತಾರೆ ಜನಗಳು. ಸಿನಿಮಾ ಚೆನ್ನಾಗಿತ್ತ ಅಂತ ಹೇಳಿದ್ರೆ ಜನಗಳು ನೋಡ್ತಾರೆ, ಯಾವ ವರ್ಷನ್ ಅಂತ ನೋಡಲ್ಲ. ನಿಮ್ಮ ಮನಸ್ಥಿತಿ ಮೊದಲು ಬದಲು ಮಾಡ್ಕೊಳ್ಳಿ. ಮೊದಲು ಕನ್ನಡದಲ್ಲೇ ರಿಲೀಸ್ ಆಗಬೇಕು, ಕನ್ನಡದಲ್ಲಿ 3D ವರ್ಷನ್ನಲ್ಲಿ. ಕನ್ನಡದಲ್ಲಿ 3D ವರ್ಷನ್ ರಿಲೀಸ್ ಆಗಿಲ್ಲ ಅಂತ ಆದರೆ ತಮಿಳು ಮತ್ತು ಹಿಂದಿ 3D ವರ್ಷನ್ ಕಿತ್ತಾಕಿ, ಬರೀ ಅವರಿಗೆ ಅಷ್ಟೇ 2D ಕೊಡಿ. ಮೊದಲು ಕನ್ನಡ, ಆಮೇಲೆ ಎನ್ನಡ ಎಕ್ಕಡ. ಅದ್ಯಾವುದು ಉತ್ತರ ಭಾರತದ ಒಂದು ಭಾಷೆಗೆ ಇಷ್ಟೊಂದು ಪ್ರಾಧಾನ್ಯತೆ ನೀಡ್ತೀರಂತಾದರೆ ನಮ್ಮದೇ ಆದಂಥ ದಕ್ಷಿಣ ಭಾರತದ ಸ್ವಚ್ಛಂದವಾದಂಥ ಕನ್ನಡಕ್ಕೆ ಯಾಕೆ ನೀವು ಗೌರವ ಸೂಚಿಸ್ತಾ ಇಲ್ಲ, ಗೌರವ ತೋರ್ತಾ ಇಲ್ಲ? ಬೇಸರ ಆಗ್ತಿರೋದಿದೆ. ತಮಿಳಿಗೆ 2D ಮತ್ತು 3D ವರ್ಷನ್ ಎರಡು ವರ್ಷನಲ್ಲಿ ಕೊಟ್ಟಿದ್ದೀರಾ. ಅದು ನಮ್ಮ ನೆಲದಲ್ಲಿ ನಮ್ಮ ಭಾಷೆಯಲ್ಲಿ RR ರಿಲೀಸ್ ಆದರೆ ಏನಕ್ಕೆ 2 ವರ್ಷನಲ್ಲಿ ಕೊಡ್ತಾ ಇಲ್ಲ? ನಾವು ಐಮ್ಯಾಕ್ಸ್ ಬಗ್ಗೆ ನಾವು ಕೇಳ್ತಾನೆ ಇಲ್ಲ. ಕನಿಷ್ಠ ಒಂದು 2D ಒಂದು 3D ಕೊಡಿ. ಆ ತಮಿಳ್ನವರಿಗೆ ನಿಮ್ಗೆ ಕೊಡೋಕ್ಕಾಗುತ್ತೆ, ನಮ್ಮವ್ರಿಗೆ ಯಾಕೆ ಕೊಡೋಕ್ಕಾಗ್ತಾ ಇಲ್ಲ? ಅದು ನಮ್ಮ ನೆಲದಲ್ಲಿ. ನಾವೇನು ಬೇರೆ ತಮಿಳ್ನಾಡಲ್ಲಿ ಕೇಳ್ತಾ ಇಲ್ಲ, ನಮ್ಮ ಬೆಂಗಳೂರಿನಲ್ಲಿ ನಾವು ಕೇಳ್ತಾ ಇರೋದು. ನಿಮ್ಮ ಒಂದು ಮನಸ್ಥಿತಿ ನೋಡ್ತಿದ್ರೇ ಅಸಹ್ಯ ಅನ್ನಿಸ್ತಾ ಇದೆ. ನಮ್ಮ ಪರಿಸ್ಥಿತಿ ನೋಡಬೇಕು, ನಮಗೂ ಒಂಥರ ನಗುದು ಅಳುದು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ನೆಲದಲ್ಲಿ ನಾವೇ ಗೋಗರಿತಾ ಇದ್ದೀವಿ, ಕೊಡ್ರಪ್ಪ ಅಂತ. ಈಗ ಏನಂತ ಹೇಳೋದು? ಇನ್ನು ನಮ್ಮ ಮನೆಯಲ್ಲಿ ನಾವೇ ಇಲ್ಲಿ ಮನರಂಜನಾ ಅಲ್ಪಸಂಖ್ಯಾತರಾಗಿ ಹೋಗಿದ್ದೀವಿ. ಇಲ್ಲಿ ಈ ಮಣ್ಣಿಗೆ ಸಂಬಂಧನೇ ಇಲ್ಲದಂತಹ ತಮಿಳ್ನವನಿಗೂ ಕೂಡ ಇಲ್ಲಿ ನೀವುಗಳೇ ಹೊರಗಿನವರೇ ರೆಡ್ ಕಾರ್ಪೆಟ್ ಆಗ್ತಿರಂತ ಆದರೆ ನಮ್ಮವರ ಭಾವನೆಗಳಿಗೆ ಇಲ್ಲಿ ಬೆಲೆನೇ ಇಲ್ವಾ? ನಿಮ್ಮ ಸಿನಿಮಾ ಬರುತ್ತೆ ಅಂತ ಆದರೆ ನಮ್ಮದೇ ಚಿತ್ರಮಂದಿರ, ನಮ್ಮವರೇ ಎಲ್ಲರೂ ನಿಮಗೆ ಸ್ವಾಗತ ಮಾಡೋರು ನಮ್ಮವರೇ. ಆದರೆ ನೀವುಗಳು ಒಂದು ಕನಿಷ್ಠ ನಮಗೆ ಒಂದು ಥಿಯೇಟ್ರ್ ಕೊಡಬೇಕು ತಾನೆ, ಅವರಿಗಿಂತ ಹೆಚ್ಚಾಗಿ ಅದು ಮಾಡ್ತಾ ಇಲ್ಲ. ಅಲ್ಲಿ ಯಾವನೋ ತಮಿಳ್ನವನಿಗೆ ನೀವು 3D ವರ್ಷನಲ್ಲಿ ತೋರ್ಸೋಕ್ಕಾಗುತ್ತೆ, ನಮ್ಮ ಕನ್ನಡಿಗರಿಗೆ ಯಾಕೆ ತೋರ್ಸೋಕ್ಕಾಗಲ್ಲ? ಕನ್ನಡದಲ್ಲಿ ಯಾಕೆ 3D ವರ್ಷನ್ ಬಿಡುಗಡೆಯಾಗಿಲ್ಲ? ಚೆನ್ನೈನಲ್ಲಿ ನೀವು ತಮಿಳು ವರ್ಷನಲ್ಲಿ ಮಾಡ್ಕೊಳ್ಳಿ, ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕೂಡ ಮಾಡಿ. ಇದು ತಪ್ಪು, ಇದು ಇಲ್ಲಿ ತಪ್ಪು. ನಮಗೆ ಕರ್ನಾಟಕದಲ್ಲಿ ಕನ್ನಡ ವರ್ಷನ್ನಲ್ಲೇ, ಅದು 3D ವರ್ಷನ್ನಲ್ಲೇ ರಿಲೀಸ್ ಆಗಬೇಕು. ಸಾಧ್ಯವಾದರೆ ಮುಂದಾದರೂ ಮಾಡ್ಬೋದಲ್ಲ. ಈಗ ಏನು ಸಿನಿಮಾ 100ನೇ ದಿನದ ಪ್ರದರ್ಶನ ನಡೀತಾ ಇಲ್ವಲ್ಲ, ಇದೇ ವಾರ ತಾನೇ ರಿಲೀಸ್ ಆಗಿರೋದು. ಮಾಡಿ, ಇನ್ನಾದರೂ ಮಾಡಿ. ನಮಗೆ RRR ಸಿನಿಮಾನ 3D ವರ್ಷನ್ನಲ್ಲೇ ನೋಡಬೇಕು. ತಮಿಳ್ನವನಿಗೆ ಕೊಟ್ಟರೆ ತಾನೆ ಅದು ನಮ್ಮ ನೆಲದಲ್ಲಿ. ಅದೇ ಥರ ನಮ್ಮ ನೆಲದಲ್ಲಿ ನಾವು ಕೂಡ ನಮ್ಮ ಭಾಷೆಯಲ್ಲೇ 3D ವರ್ಷನ್ನಲ್ಲಿ RRR ಸಿನಿಮಾನ ನೋಡಬೇಕು. ನಮಸ್ಕಾರ.
ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.